ಕುಡುಪು ಶ್ರೀ ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ನವೀಕೃತ ಶಿಲಾಮಯ ಅಷ್ಟಕುಲ ನಾಗಮಂಟಪದಲ್ಲಿ ಶ್ರೀ ವಾಸುಕಿ ಪುನಃ ಪ್ರತಿಷ್ಠಾ ಮಹೋತ್ಸವ ನವೆಂಬರ್ 14ರಿಂದ ಆರಂಭಗೊಂಡಿದ್ದು ಇಂದು ಪ್ರಾತಃ ಕಾಲ 7 ಗಂಟೆಯಿಂದ ಪ್ರತಿಷ್ಠಾ ಹೋಮ ಆರಂಭಗೊಂಡಿದೆ. 8:55ರಿಂದ 10:20 ಸಮಯ ನಡೆಯುವ ಧನು ಲಗ್ನ ಸುಮುಹೂರ್ತದಲ್ಲಿ ಶ್ರೀ ವಾಸುಕಿ ನಾಗರಾಜ ದೇವರ ಪುನಃ ಪ್ರತಿಷ್ಠೆ, ಮಹಾಪಂಚಾಮೃತಾಭಿಷೇಕ, ಪರಿಕಲಶಾಭಿಷೇಕ, ಬ್ರಹ್ಮಕಲಶಾಭಿಷೇಕ, ಪ್ರಸನ್ನ ಪೂಜೆ ನಡೆದು ಪ್ರಸಾದ ವಿತರಣೆಯಾಗಲಿದೆ. ಅಲ್ಲದೆ ಮಧ್ಯಾಹ್ನ 12 ಗಂಟೆಗೆ ವಾಸುಕಿ ನಾಗರಾಜ ದೇವರಿಗೆ ಕಲ್ಪೋಕ್ತ ಪೂಜೆ, ವಟು ಆರಾಧನೆ, ಬ್ರಾಹ್ಮಣಾರಾಧನೆ, ಪಲ್ಲ ಪೂಜೆ ನಡೆದು ಮಧ್ಯಾಹ್ನ ಮಹಾ ಅನ್ನ ಸಂತರ್ಪಣೆ ನಡೆಯಲಿದೆ. ಸಂಜೆ 5ರಿಂದ 7 ಗಂಟೆವರೆಗೆ ಏಕಕಾಲದಲ್ಲಿ ಅಷ್ಟ ಚತ್ಪರಿಷಂತತ್ ಆಶ್ಲೇಷ ಬಲಿ ಪ್ರಸನ್ನ ಪೂಜೆ ನಡೆಯಲಿದೆ.